ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರನ್ನು ಸ್ವಾಗತಿಸುತ್ತಾ, ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಲ್ಯಾಣಿ ಅವರನ್ನು, ಅದೇ ರೀತಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಮುಸ್ತಫರವರನ್ನು, ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಅಬ್ದುಲ್ ಸತ್ತಾರರನ್ನು, ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಅಬೂಬಕರ್ ಸಿದ್ದಿಕ್ರನ್ನು ಸ್ವಾಗತಿಸುತ್ತಾ, ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ ಯಾವುದೆಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ. ರಾಷ್ಟ್ರೀಯ ನಮ್ಮ ಕೇಂದ್ರ ಸರ್ಕಾರದ ಮುಖಾಂತರ ನಮ್ಮ ಗ್ರಾಮ ಪಂಚಾಯತ್ಗೆ ಇದೊಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂದರೆ ಒಂದು ಅನಿರ್ಬಂಧಿತವಾದ ಅನುದಾನವನ್ನು ಬರುವಂತಹ ಒಂದು ಮಹತ್ವವಾದ ಒಂದು ಯೋಜನೆಯಾಗಿದೆ. ಈ ಯೋಜನೆ ಅಡಿಯಲ್ಲಿ ಸಾರ್ವಜನಿಕ ಮತ್ತು ವೈಯಕ್ತಿಕವಾದ ಹಲವಾರು ಕಾಮಗಾರಿಗಳನ್ನು ನಡೆಸುವಂಥ ಒಂದು ಅವಕಾಶ ನಮ್ಮ ಪಂಚಾಯತಿಗಿದೆ. ಈ ಒಂದು ಕಳೆದ ಸಾಲಿನಲ್ಲಿ ಒಂದು NMMS ಆ್ಯಪ್ ಅಂತ ಒಂದು ಆ್ಯಪನ್ನು ಸರ್ಕಾರವು ಈಗ ಜಾರಿಗೆ ತಂದಿದೆ. ಈ ಆ್ಯಪ್ನಿಂದಾಗಿ ಈ ಆ್ಯಪನ್ನು ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಇದನ್ನು ನಾವು ಸ್ವಾಗತಿಸ್ತೇವೆ. ಯಾಕೆಂದರೆ ಇದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣವಾಗಿದೆ. ಆದರೆ ಇಲ್ಲಿ ಕೆಲವು ಕುಂದುಕೊರತೆಗಳು ಬರ್ತದೆ. ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಸರ್ಕಾರವು ಈ ಆ್ಯಪನ್ನು ಇದು ಮಾಡುವಾಗ ಅದಕ್ಕೆ ಬೇಕಾದಂತಹ ಒಂದು ಸಿಬ್ಬಂದಿಯ ವ್ಯವಸ್ಥೆಯನ್ನು ಮಾಡಲಿಲ್ಲ. ಸಿಬ್ಬಂದಿ ಅಂದರೆ ಒಂದು ಗ್ರಾಮ ಪಂಚಾಯತ್ತಲ್ಲಿ 2-3 ಸಿಬ್ಬಂದಿ ಇರುವಾಗ ಅವರು ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆಯವರೆಗೆ ಕೆಲಸ ಮಾಡುವಂತಹ ಪ್ರದೇಶಕ್ಕೆ ಹೋಗಬೇಕಾಗ್ತದೆ. ಎರಡನೇದಾಗಿ ಪುನಃ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಕೂಡ ಆ ಪ್ರದೇಶಕ್ಕೆ ಹೋಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಅಂದರೆ ಜನರಿಗೆ ಬರುವಂತಹ ಬೇರೆ ಅವರು ಕೆಲಸಕ್ಕೆ ಬರುವಾಗ ನಮ್ಮ ಪಂಚಾಯತ್ನ ಸಿಬ್ಬಂದಿಯನ್ನೇ ಇದಕ್ಕೆ ನಾವು ಬಳಕೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇದು ಗ್ರಾಮ ಪಂಚಾಯತ್ಗೆ ಬಹಳ ತೊಂದರೆ ಆಗ್ತದೆ. ಎರಡನೇದಾಗಿ ಏನು ಹೇಳುವುದೆಂದರೆ ಸರ್ಕಾರವು 65 ವರ್ಷ ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರಿಗೆ 50% ಕನ್ಸೆಷನ್ ಅಂತ ಕೊಟ್ಟಿದೆ. ಯಾಕೆಂದರೆ ಅವರು 50% ಕೆಲಸ ಮಾಡಿದರೂ ಸಾಕಾಗ್ತದೆ. ಈ ಆ್ಯಪ್ನಿಂದಾಗಿ ಅವರಿಗೆ ತೊಂದರೆ ಆಗ್ತದೆ. ಯಾಕೆಂದರೆ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಮತ್ತೊಂದು ನಾವು ಹೇಳುವುದೇನೆಂದರೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಮಗೆ ದಿನದ ಕೂಲಿ ಮೊತ್ತ ಒಂದು ದಿನ ಇಡೀ ದುಡಿದರೆ 289 ರೂಪಾಯಿ ಆಗ್ತದೆ. ಈಗಿನ ದಿನಬಳಕೆಯ ಸಾಮಗ್ರಿಗಳ ಮೊತ್ತವನ್ನು ನೋಡುವಾಗ ಅದು ಏನು ಕೂಡ ಸಾಕಾಗುವುದಿಲ್ಲ. ಅದು ಕೂಲಿ ಕಾರ್ಮಿಕರ ಬೇಡಿಕೆಯೂ ಕೂಡ ಅದು ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳುವುದೇನೆಂದರೆ ಇದನ್ನು ದುಪ್ಪಟ್ಟು ಮಾಡಬೇಕಂತಲೂ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ನಾವು ಬರುವುದಿದ್ರೆ ಕೊರೋನಾದ ಕಾರಣ ಇಟ್ಕೊಂಡು ನಮಗೆ ಗ್ರಾಮ ಪಂಚಾಯತ್ಗೆ ಬರುವಂತಹ 15ನೇ ಹಣಕಾಸು ಅನುದಾನವನ್ನು ಸರ್ಕಾರವು ನಮ್ಮ ಅರೇಕಲ ಗ್ರಾಮದಲ್ಲಿ ಕಳೆದ ಸಾಲಿನಲ್ಲಿ 13 ಲಕ್ಷದಷ್ಟು ಹಣವನ್ನು ಕಟ್ ಮಾಡಿದೆ. ಎರಡನೇದಾಗಿ ಈ ಸಾಲಿನಲ್ಲಿ ಕೂಡ ಅನುದಾನವು ನಮಗೆ ಕಡಿತಗೊಳ್ತದೆ ಅಂತ ನಮಗೆ ಮಾಹಿತಿ ಬಂದಿದೆ. ನಾನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಈಶ್ವರವರಪ್ಪ ಮನವಿ ಮಾಡುವುದೇನೆಂದರೆ, ನೀವು ಪ್ರತಿಯೊಂದು ಸುತ್ತೋಲೆ ಅಂದರೆ ಕಳೆದ ಸಾಲಿನಲ್ಲಿ ಅಂಗನವಾಡಿಯ ಹೊಣೆಯನ್ನು ನಮ್ಮ ಪಂಚಾಯತಿಗೆ ವಹಿಸಿದ್ದೀರಾ, ಆರೋಗ್ಯ ಇಲಾಖೆಯದ್ದು ಕೂಡ ಪಂಚಾಯತಿಗೆ ವಹಿಸಿದ್ದೀರಾ, ಪಶುಸಂಗೋಪನಾ ಇಲಾಖೆಯದ್ದು ಪಂಚಾಯತಿಗೆ, ಎಲ್ಲವನ್ನು ದಿನಕ್ಕೂ ಒಂದು ಸುತ್ತೋಲೆಯಂತೆ ಇದು ನಮ್ಮ ಪಂಚಾಯತಿಗೆ ಕಳಿಸ್ತೀರಾ. ಪಂಚಾಯತಿಗೆ ಬರುವಂತಹ ಕೊರೋನಾದ ನೆಪ ಹೇಳಿಕೊಂಡು ನೀವು ಅನುದಾನವನ್ನು ಕಟ್ ಮಾಡ್ತೀರಾ. ಮಾಧ್ಯಮದ ಮುಖಾಂತರ ಹೇಳ್ತೀರಾ ಗ್ರಾಮ ಪಂಚಾಯತ್ ಅಂದರೆ ಹೇಳಿದರೆ ಅದು ಗ್ರಾಮದ ಸರ್ಕಾರ ಅಂತ. ಅನುದಾನ ಬರದಿದ್ದರೆ ನಾವು ಯಾವ ರೀತಿಯಲ್ಲಿ ನಾವು ಪಂಚಾಯತನ್ನು ನಡೆಸಬೇಕು? ಇದೆಲ್ಲ ಬಹಳ ಜನಸಾಮಾನ್ಯರಿಗೆ ತೊಂದರೆಯಾಗುವಂತಹ ಪರಿಸ್ಥಿತಿಯಾಗಿದೆ. ನಮ್ಮದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಹೇಳುವುದಿದ್ರೆ ನಾವು ಸಿಬ್ಬಂದಿಗಳ ಬಗ್ಗೆ ಹೇಳ್ತೇವೆ. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 3 ಸಿಬ್ಬಂದಿಗಳಿದ್ದಾರೆ. ಕಳೆದ ಸಾಲಿನಲ್ಲಿ ನಾವು ಈ 3 ಸಿಬ್ಬಂದಿಗಳನ್ನು ಇಟ್ಕೊಂಡು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 68 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. ಈ ಸಾಲಿನಲ್ಲಿ 40 ಲಕ್ಷ ರೂಪಾಯಿ ಕೂಡ ನಾವು ಖರ್ಚು ಮಾಡಿದ್ದೇವೆ. ಇದಕ್ಕೆ ಅಂದರೆ ಇದು ಬಹಳ
ಸಿಬ್ಬಂದಿಗಳಿಗೆ ಹೊರೆ ಆಗ್ತದೆ. ತಾವುಗಳು ಸರ್ಕಾರದಿಂದ ಹೇಳ್ತೀರಾ ಕಾಯಕ ಬಂಧು ಅಂತ ಒಂದು ಹುದ್ದೆಯನ್ನು ನೇಮಕ ಮಾಡಿ ಅಂತ, ಅವರಿಗೆ ಗೌರವಧನ ಅಂತ ಹೇಳಿ 6,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತೀರಾ. ಈ ಎಷ್ಟೋ ಕಲಿತವರಿದ್ದಾರೆ, ಆದರೆ ನಿಮ್ಮ ಗೌರವಧನ ಮತ್ತು ಅದಕ್ಕೆ ನೀವು ಹಾಕುವಂತಹ ಷರತ್ತುಗಳಿಗೆ ಯಾವುದೇ ಒಬ್ಬರು ಗ್ರಾಮದಲ್ಲಿ ಕೆಲಸಕ್ಕೆ ಬರಲು ಮುಂದೆ ಬರುವುದಿಲ್ಲ. ಪಂಚಾಯತ್ಗೆ ಸಂಬಂಧಪಟ್ಟ ಹುದ್ದೆಗಳು ಖಾಲಿ ಉಂಟು. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಪಂಪು ಚಾಲಕ, ಜವಾನ, ಸ್ವಚ್ಛತೆಗಾರ ಹುದ್ದೆ ಖಾಲಿ ಉಂಟು. ಜಿಲ್ಲಾ ಪಂಚಾಯತ್ಗೆ ನಾವು 10 ತಿಂಗಳಿಂದ ಮನವಿ ಮಾಡಿದ್ರು ಪೂರ್ವಾನುಮೋದನೆ ಕೊಡಿ ಅಂತ ಹೇಳುವಾಗಲೂ ಯಾವುದೇ ಒಂದು ಪೂರ್ವಾನುಮೋದನೆಯನ್ನು ಕೊಡುವಂತಹ ಒಂದು ಕೆಲಸ ಕೂಡ ಮಾಡುವುದಿಲ್ಲ. ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಹರೇಕಳದಲ್ಲಿ ಪೂರ್ಣ ಕಾಲಕ್ಕೆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಲ್ಲ. ಬೇರೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳನ್ನು ತಾತ್ಕಾಲಿಕವಾಗಿ 2 ದಿನಕ್ಕೆ ಹಾಕಿದ್ದೀರಾ. ಅವರು ಬರುವಾಗ ಅವರು ಹೇಳ್ತಾರೆ ನಮಗೆ ದಿನಕ್ಕೆ ಪಂಚಾಯತಿ ಒಂದು ಕೂತ್ಕೊಂಡಾಗ ಸಿಒರದ್ದು ಮೀಟಿಂಗ್, DC ಅವರ ಮೀಟಿಂಗ್, ಆ ಮೀಟಿಂಗ್ ಅಂತ ಜನಸಾಮಾನ್ಯರು ತುಂಬ ತೊಂದರೆಯನ್ನು ಮಾಡ್ತಾರೆ. ಇದು ನಮ್ಮ ಗ್ರಾಮ ಅಂತ ಹೇಳುವುದಲ್ಲ, ಪ್ರತಿಯೊಂದು ಗ್ರಾಮದ ಸಮಸ್ಯೆ ಕೂಡ ಇದಾಗಿದೆ. ನಮಗೆ ಕಾಯಮಾಗಿ ಸೆಕ್ರೆಟರಿ ಅವರಿದ್ದಾರೆ, ಅವರನ್ನು 3 ದಿವಸ ತಾಲೂಕು ಪಂಚಾಯತಿಯಲ್ಲಿ ಕೂತ್ಕೊಳಿಸ್ತೀರಾ. ಯಾವ ರೀತಿಯಲ್ಲಿ ನಾವು ಜನರಿಗೆ ಇದು ಜನರ ಕೆಲಸ, ಜನಪರವಾದ ಕೆಲಸಗಳನ್ನು ನಾವು ಯಾವ ರೀತಿ ಮಾಡಬೇಕು ಹೇಳಿ? ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ ನಾವು ಹೇಳುವುದಿಷ್ಟೇ. ನಮ್ಮದು ಹರೇಕಳ ಗ್ರಾಮದಲ್ಲಿ ಈಗ 9,000ದಷ್ಟು ಜನಸಂಖ್ಯೆ ಉಂಟು. ನಾವು ಸಂಬಂಧಪಟ್ಟ ಸಿಬ್ಬಂದಿಗಳ ಬೇಡಿಕೆಗೆ ಹೋದಾಗ ಹೇಳ್ತೀರಿ 2011ರ ಜನಗಣತಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಂತ. ಇಲ್ಲಿ ಈಗ ಆಗ ಇದ್ದದ್ದು 4,000 ಜನಸಂಖ್ಯೆ, ಈಗ 8,500 ಜನಸಂಖ್ಯೆ ಇದೆ. ಇನ್ನೊಂದು ನಿಮ್ಮ ಗಮನಕ್ಕೆ ತರುವುದೆಂದರೆ ಪುನಃ ಒಂದು ಆ್ಯಪ್ ಮೊನ್ನೆ ಇದು ಮಾಡಿದ್ದೀರಾ, ಜನಸಂಖ್ಯೆ ಇದು ಸರ್ವೆ ಕೂಡ ನಾವು ಗ್ರಾಮ ಪಂಚಾಯತ್ ಮಾಡಬೇಕಂತ. ತಮ್ಮ ಗಮನದಲ್ಲಿ ಇರುವುದು ನಾವು ಹೇಳುವುದಿಷ್ಟೇ, ನಿಮಗೆ ಸಿಬ್ಬಂದಿ ಕೊಡಲಿಕ್ಕೆ ಸಾಧ್ಯವಾಗದೇ ಇರಲಿ ಸರ್ಕಾರಕ್ಕೆ 2 ಇದು ಬೇಕಾದರೂ ಕೊಡಿ, ಯಾವ ರೋಬೋಟ್ ಅವರಾದರೂ ಕೆಲಸ ಮಾಡಲಿ, ನಿಮಗೆ ಸಿಬ್ಬಂದಿ ಕೊಡಲಿಕ್ಕೆ ಆಗೋದಿಲ್ಲ. ಎಷ್ಟು ಕೆಲಸದ ಹೊರೆಯನ್ನು ನಮ್ಮ ಪಂಚಾಯತ್ ಮೇಲೆ ಹಾಕ್ತೀರಾ? ಅದು ಬಿಟ್ಟರೆ ಪಂಚಾಯತ್ನವರಿಗೆ, ಪಂಚಾಯತ್ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಂಥ ಒಂದು ಭದ್ರತೆ ಇಲ್ಲ. ಒಂದು ES ಆಗಲಿ, ಅವರಿಗೆ ಮುಂದೆ ಬರುವಂಥ ಯಾವುದೇ ಒಂದು ಅವರಿಗೆ ಅನುಕೂಲವಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದಿಲ್ಲ. ಬಹಳ ಬೇಸರವಾಗ್ತದೆ ನಾವು ಈ ಸಂದರ್ಭದಲ್ಲಿ ಮಾತಾಡುವಾಗ. ಯಾಕೆಂದರೆ ನಾವು ಈ ರೀತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವ ದಿವಸಗಳು ಪಂಚಾಯತ್ ಸಿಬ್ಬಂದಿಗಳು ರಜೆ ಇದ್ದರೂ ರಜೆಯಲ್ಲಿ ಸಹ ನಾವು ಅವರನ್ನು ಮನವೊಲಿಸಿ ಕೆಲಸ ಮಾಡಿ ನಾವು ಇಷ್ಟು ಅಭಿವೃದ್ಧಿಯನ್ನು ನಾವು ನಮ್ಮ ಗ್ರಾಮದಲ್ಲಿ ಮಾಡಿದ್ದೇವೆ. ಇನ್ನೂ ಕೂಡ ಕೆಲಸದ ಒತ್ತಡದಿಂದ ಸಿಬ್ಬಂದಿಗಳು ನಾವು ಕೆಲಸಕ್ಕೆ ರಾಜೀನಾಮೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಾವು ಮಾತಾಡೋದು ನಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಒಂದು ಇದಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಪಂಚಾಯತ್ನಲ್ಲಿ ಕೂಡ ಇಂತಹ ಸಮಸ್ಯೆಗಳಿದೆ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳುವುದು ತಾವುಗಳು ಕೂಡ ಸರ್ಕಾರಕ್ಕೆ ಒತ್ತಡ ಹಾಕಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಸಿಬ್ಬಂದಿ ಅಂದರೆ ಈಗ ಸಿಬ್ಬಂದಿ ಮುಂಚೆ ಸಿಬ್ಬಂದಿ ಈಗ ಕೆಲಸದ ಒತ್ತಡ ಜಾಸ್ತಿ ಆಗಿದ್ದಾರೆ. ಅಂದರೆ ಮುಂಚಿನಿಂದಲೂ ಇದೆ. ಅಂದರೆ ಈಗ ಅಂದರೆ ಮುಂಚೆ ಇಷ್ಟು ಕೆಲಸ ಅಲ್ಲ, ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಸಿಬ್ಬಂದಿ ಬೇಕಂತ ಕೇಳೋದಿದ್ರೆ ಅಂದ್ರೆ ಇದಕ್ಕೆ ಪರ್ಮನೆಂಟ್ ಆಗಿ ಒಬ್ಬರು ಸಿಬ್ಬಂದಿಯನ್ನು ಸರ್ಕಾರ ನೇಮಕ ಮಾಡಲೇಬೇಕು ಒಂದು ಪಂಚಾಯತ್ಗೆ. ಇಲ್ಲದಿದ್ರೆ ನಮ್ಮ ಸಿಬ್ಬಂದಿಯನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಇಲ್ಲಿ ನಮ್ಮ ಡಾಟಾ ಎಂಟ್ರಿ ಅವರು GPS-ಗೆ ಹೋಗದಿದ್ರೆ ಅಲ್ಲಿ ಅವರಿಗೆ ರಜೆ ಆಗ್ತದೆ, ಕೆಲಸ ಮಾಡುವವರಿಗೆ ಆಬ್ಸೆಂಟ್, ಅವರಿಗೆ ಕೆಲಸ ಮಾಡಿದ್ರು ಕೂಲಿ ಸಿಗಲ್ಲ. ಕೊರತೆ ಉಂಟು. ಇಲ್ಲ ಇಲ್ಲ ಇಲ್ಲ, ಕಾಯಕ ಬಂಧು ಕಾಯಕ ಮಿತ್ರ ಅಂತ ಹೇಳ್ತಾರೆ, ಅದಕ್ಕೆ ಅವರಿಗೆ ಪರ್ಮನೆಂಟ್ ಅಂತ ಇಲ್ಲ, ಅವರ ಪರ್ಫಾರ್ಮೆನ್ಸ್ ಮೇಲೆ ಅವರಿಗೆ ಹಣ ಕೊಡುವುದಂತ. ಅದೇ ರೀತಿಯಾಗಿ ತುಂಬ ತೊಂದರೆ ಇದಾಗ್ತದೆ ಪಂಚಾಯತಲ್ಲಿ. ಯಾಕೆಂದರೆ ಜನಸಾಮಾನ್ಯರನ್ನು ನಾವು ಯಾಕೆಂದರೆ ಒಬ್ಬ MLA ಆಗಲಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಲಿ, ತಾಲೂಕು ಪಂಚಾಯತ್ ಸದಸ್ಯನೇ ಆಗಲಿ, ಅವರು ಅಷ್ಟು ಇದರಲ್ಲಿ ಸಿಗುವುದಿಲ್ಲ. ಅವ್ರು ಸ್ಟಾರ್ಟಿಂಗ್ ಬರೋದೇ ಗ್ರಾಮ ಪಂಚಾಯತಿಗೆ. ಜನರು ಏನಿದ್ರು ನಾವು ಕೇಳಬೇಕಿದ್ದು ನಾವು, ನಂತರದಲ್ಲಿ ನಾವು ಇದು ಮೇಲ್ಗಡೆ ಹೋಗ್ಬೇಕಾಗ್ತದಲ್ಲ. ಅಂದ್ರೆ ಈಗ ಇದು ಸಿಬ್ಬಂದಿಗಳ ಸಮಸ್ಯೆ ಅವರಿಗೂ ಕೂಡ ಅನ್ವಯಿಸ್ತದಲ್ಲ. ಈಗ ಇರುವ ಸೀಮಿತ ಸಿಬ್ಬಂದಿ ಯಾರಿದ್ದಾರೆ ಅವರಿಗೂ ಅನ್ವಯಿಸ್ತದಲ್ಲ. ಹೌದು. ಈಗ ಎಷ್ಟು ಸಿಬ್ಬಂದಿ ಇದ್ದಾರೆ, ಕಡಿಮೆ ಇದ್ದಾರೆ ಅಂತ ಹೇಳಿ. ಹೌದು. ಅವರಲ್ಲಿ ಯಾರು ಕೂಡ ರೆಪ್ರೆಸೆಂಟೇಷನ್ ಬರಲಿಲ್ವಾ ನಿಮ್ಮಲ್ಲಿ ಈಗ? ಅಂದ್ರೆ ಇಲ್ಲಿಗೆ ಅಲ್ಲ, ನಾವಂದ್ರೆ ಇದ್ದ ಸಿಬ್ಬಂದಿಗಳ ಬಗ್ಗೆ ಅಲ್ಲ, ನಮಗೆ ಸಿಬ್ಬಂದಿ ಬೇಕು ನಮ್ಮ ಪಂಚಾಯತಿಗೆ. ಈಗ ನಾನು ಇದರಲ್ಲಿ ಇದುಂಟು, ನಾನು 3 ಸಲ ಜಿಲ್ಲಾ ಪಂಚಾಯತ್ CEO ಅವರಿಗೆ ನಾನು ಬರೆದಿದ್ದೇನೆ.
ಅಂದರೆ ಈಗ ನಮಗೆ ಸಿಬ್ಬಂದಿ ನಮಗೆ 3 ಪೋಸ್ಟ್ ಖಾಲಿ ಉಂಟು. ಆ ಖಾಲಿ ನಮಗೆ ತಗೊಳ್ಳೋ ರೈಟ್ಸ್ ಇಲ್ಲ, ಸರ್ಕಾರ ಕಟ್ ಮಾಡಿದೆ. ನಮಗೆ ಪೂರ್ವಾನುಮೋದನೆ ಕೇಳಬೇಕು. ನಂತರ ಇವರ ಕಮಿಟಿ ಉಂಟು ಜಿಲ್ಲಾ ಪಂಚಾಯತಿಯಲ್ಲಿ. ಮುಂಚೆ ಆದರೆ ಪಂಚಾಯತಲ್ಲಿ ಅವರನ್ನು ಆಯ್ಕೆ ಮಾಡುವಂಥ ಇದು ನಾವು ಸಾಮಾನ್ಯ ಸಭೆಯಲ್ಲಿ ಅವಕಾಶ ಇತ್ತು, ನಿರ್ಣಯ ಮಾಡಿ ತೆಕ್ಕೊಳ್ಳುವಂಥ ಅವಕಾಶ. ಈಗ ಅದನ್ನು ಕಟ್ ಮಾಡಿದ್ದಾರೆ. ಕಟ್ ಮಾಡಿದರೂ ಪರವಾಗಿಲ್ಲ, ಇವರು ಕಮಿಟಿ ರಚನೆ ಮಾಡಲಿ. ಇವರಿಗೆ ಒಂದು ಸಿಬ್ಬಂದಿಯನ್ನು ಒಂದು 10 ತಿಂಗಳು ಒಂದು ಪೂರ್ವಾನುಮೋದನೆಗೆ ಒಂದು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದರೆ ಇವರು ಇಲ್ಲಿ AC ರೂಮಲ್ಲಿ ಕೂತ್ಕೊಂಡು ಬೇಕಾದ ಹಾಗೆ ಆದೇಶ ಮಾಡ್ತಾರೆ. ಅಲ್ಲಿ ನಮಗೆ ಅವರ ಕಷ್ಟ ಅರ್ಥ ಆಗ್ತದಲ್ಲ. 8 ಗಂಟೆವರೆಗೆ ಪಂಚಾಯತನ್ನು ನಾವು ನಡೆಸುವುದು. ಅಧಿಕಾರಿಗಳು ಅಂದರೆ ಅವರಿಗೆ ಸೋಕಸ್ ನೋಟಿಸ್ ಮಾಡ್ತಾರೆ, ಅಲ್ಲಿ ಪ್ರೋಗ್ರೆಸ್ ತೋರಿಸಬೇಕು ನಾವು, ಇಲ್ಲಿ ಇವರನ್ನು ಉತ್ತರವು ಕೊಡಬೇಕು. ಇವರಿಗೆ ಬಹಳ ಕಷ್ಟ. ಅಂದರೆ ಇದು ನಮ್ಮ ಒಂದು ಪಂಚಾಯತ್ ಇದು ಸಮಸ್ಯೆ ಅಲ್ಲ, ಟೋಟಲಿ ಆಗಿ ಸಮಸ್ಯೆ ಇರ್ಬೋದು.